ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇದು ವಾರ್ತೆ ದೇವರ ಬಿಜೆಪಿ ನಾಯಕರಿಗೆ ಬೊಡ್ಚಾಂದಿನ ಬರೆದು ಪಾಡ್ದು ಚಿತ್ರಪಟಕ್ಲೆಗ್ ಜೋಡುದ ಮಾಲೆ ಪಾಡ್ನ ಕೇಸ್ಗೆ ಸಂಬಂಧ ಆರೋಪಿలను ಬಂಧನ ಮಲ್ತದಿತ್ತದ ಅಕ್ಲೆಗ್ ದೌರ್ಜನ್ಯ ನಡಪಾಯಿನ ಪೊಲೀಸ್ ಅಧಿಕಾರಿಗಳ ಮಿತ್ ಜಿಲ್ಲಾ ಎಸ್ಪಿ ವಿಕ್ರಮ್ ಅಮಟೆ ಕ್ರಮದ ತೊಂದೆರ ಬಿಜೆಪಿ ನಾಯಕರಿಗೆ ಬೊಡ್ಚಾಂದಿನ ಬರೆದು ಪಾಡ್ದ ಚಿತ್ರಪಟಕ್ಲೆಗ್ ಜೋಡುದ ಮಾಲೆ ಪಾಡ್ನ ಕೇಸ್ಗೆ ಸಂಬಂಧ ಆರೋಪಿలను ಬಂಧನ ಮಲ್ತದಿತ್ತದ ಅಕ್ಲೆಗ್ ದೌರ್ಜನ್ಯ ನಡಪಾಯಿನ ಪೊಲೀಸ್ ಅಧಿಕಾರಿಗಳ ಮಿತ್ ಜಿಲ್ಲಾ ಎಸ್ಪಿ ವಿಕ್ರಮ್ ಅಮಟೆ ಕ್ರಮದ ತೊಂದೆರ ಪುತ್ತೂರು ಸರ್ಕಾರಿ ಬಸ್ ಸ್ಟ್ಯಾಂಡ್ ಕೈತಲು ಬಿಜೆಪಿ ರಾಜ್ಯ ಗುರುಕಾರ್ಯರ ನಳಿನ್ ಕುಮಾರ್ ಕಟೀಲ್ ಬೊಕ್ಕ ದುಂಬುದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರನ ಬಗೆಟ್ ಬೊಡ್ಚಾಂದಿನ ಬರೆದು ಬ್ಯಾನರ್ ಪಾಡ್ದ ಐಕ್ ಜೋಡುಲೆನ ಮಾಲೆ ಪಾಡ್ನ ಕೇಸ್ಗೆ ಸಂಬಂಧಪಟ್ಟದ ಪೊಲೀಸರು ಒರ್ಮ ಜನಕ್ಲೆನ ಸ್ವಾಧೀನಗೊದೆ ತೊಂದು ತನಿಖೆ ನಡಪಾದಿರ ತನಿಖೆದ ಪೊರ್ತುಡು ಪೊಲೀಸರು ಆರೋಪಿಗಳ ಮಿತ್ತ ದೌರ್ಜನ್ಯ ನಡಪಾದಿರಂದ ದೂಡ್ದು ಸಾಮಾಜಿಕ ಜಾಲತಾಣಡು ದೌರ್ಜನ್ಯದ ಬಟಬತ್ತದ ಭಾರಿ ಸುದ್ದಿ ಆತಂಡ ಈ ಸಂಬಂಧ ಎಸ್ಪಿ ಹೆಚ್ಚಿಗೆ ಎಸ್ಪಿಯರನ್ನ ದುಂಬಾಳ್ತೆಡು ಕೂಟ ಕಟ್ಟದ ತನಿಖೆ ನಡಪಾದಿರ ತನಿಖೆಡು ಪುತ್ತೂರು ಡಿವೈಎಸ್ಪಿ ವೀರಯ್ಯ ಹಿರೇಮಠರನ ಮಿತ್ತ ಇಲಾಖೆ ಕ್ರಮದ ತೊನ್ನೆರೆ ಮೇಲಾಧಿಕಾರಿಗಳಿಗೆ ವರದಿ ಪೊದಿತ್ತಂಡ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಎಸ್ಐ ಶ್ರೀನಾಥ್ ರೆಡ್ಡಿ ಬೊಕ್ಕ ಪುತ್ತೂರು ನಗರ ಪೊಲೀಸ್ ಸ್ಟೇಷನ್ ದ ಪೊಲೀಸ್ ಹರ್ಷಿತ್ ಮೊಕ್ಲಿನ ಅಮಾನತು ಮಾಲ್ತದ ಆದೇಶ ಕೊಡ್ತಾರ ರಾಜಕೀಯ ಉಮೇದದ ಧರ್ಮದ ಬಾವುಟಪತ್ತೊಂದು ಸಾದಿಗೆ ಜಪ್ಪುನ ಜವನೆರ ಪಾಠ ಕಲ್ಪಡೊಂದು ಡಿವೈಎಫ್ಐ ರಾಜ್ಯ ಗುರುಕಾರ್ಯರ ಮುನೀರ್ ಕಾಟಿಪಳ್ಳ ಪಂತ್ಯರ ಪುತ್ತೂರುಡು ಬಿಜೆಪಿ ನಾಯಕರನ್ನ ಬ್ಯಾನರ್ ಪಾಡ್ದೈಕ್ ಜೋಡುದ ಮಾಲೆಪಾಡ್ನ ಆರೋಪದ ಮಿತ್ ಬಂಧನ ಐನಕ್ಲೆಗ್ ಚಿತ್ರ ಹಿಂಸೆಕೊರ್ನ ಬಗೆಟ್ ಆರು ಫೇಸ್ಬುಕ್ಡು ಅಭಿಪ್ರಾಯ ತೆರಿಪಾದಿರ ಪುತ್ತೂರುಡು ಬಿಜೆಪಿ ನಾಯಕರನ್ನ ಬ್ಯಾನರ್ ಪಾಡ್ದು ಜೋಡುಲೆನ ಮಾಲೆ ಪಾಡ್ನ ಆರೋಪದ ಮಿತ್ತ ಬಂಧನ ಐನಕ್ಲೆಗ್ ಚಿತ್ರ ಹಿಂಸೆಕೊರ್ನ ಕೇಸ್ದ ಬಗೆಟ್ ಡಿವೈಎಫ್ಐ ರಾಜ್ಯ ಗುರುಕಾರ್ಯರ ಮುನೀರ್ ಕಾಟಿಪಳ್ಳ ಫೇಸ್ಬುಕ್ಡು ಅಭಿಪ್ರಾಯ ತೆರಿಪಾದಿರ ಪುತ್ತೂರುಡು ಸಂಘದ ಆಜ್ಞೆ ಮೀಡ್ದು ಬಿಜೆಪಿಗೆ ಎದುರು ಲಕ್ಕದೊಂತಿನ ಅರುಣ್ ಕುಮಾರ್ ಪುತ್ತಿಲ ಬಿರಿಸಾಯಗೊಂತಿನ ಕಾರ್ಯಕರ್ತರ ಮಿತ್ ಬಿಜೆಪಿ ನಾಯಕತ್ವದ ನಿರ್ದೇಶನದಂಚ ಪೊಲೀಸರ ನಡಪಾಯಿನ ದೌರ್ಜನ್ಯ ಅಪಾಯಕಾರಿ ನಳಿನ್ ಕುಮಾರ್ ಕಟೀಲ್ ಚಿತ್ರಗು ಜೋಡುದ ಮಾಲೆಪಾಡ್ನ ಒಂಜಿ ಬ್ಯಾನರ್ ಪಾಡ್ನೇಕ್ ಈತ ದೌರ್ಜನ್ಯ ನಡಪರೆ ಸಾಧ್ಯ ಇಜ್ಜಿ ಒಂದು ಬಿಜೆಪಿ ಸಂಘ ಪರಿವಾರದ ಯಜಮಾನಿಕೆನ ಅಪಕಪಕ ಪ್ರಶ್ನೆ ಮಲ್ಪನ ಕಾರ್ಯಕರ್ತರ ಮಿತ್ ನಾಯಕರನ ಉಲೈ ಕೊದ್ಯೊಂದಿತ್ತಿನ ಏವ್ರ ಪಿರ ಹಾಕದಂಡ ನನ್ನ ಮಿತ್ತಿಗೆ ಬಂಡಾಯ ಲಕ್ಕಂಡ ಹುಷಾರ್ ಪನ್ಪನ ಜಾಗ್ರತೆ ಒಂದು ಮುಸ್ಲಿಂ ಜವನೇರ್ನ ಮಿತ್ತದ ದೌರ್ಜನ್ಯರ್ದುಲ ಕ್ರೂರವಾದ ನಿಕ್ಲೆನ ಪತ್ತಡು ದಿಪ್ಪುನೊಂದು ಸಂದೇಶ ಕೊಡ್ತೇರ ಅಧಿಕಾರ ಕಳೆವನ್ನ ಬಿಜೆಪಿ ಪರಿವಾರ ಈತೊಂಜಿ ಮನುಷ್ಯತ್ವದಾಂತಿನಂಚ ನಡತೊಂಡ ತೋಂಡ ಸರ್ಕಾರ ಪಿರ ಬಿಜೆಪಿ ಕೈಕಪೋದಿತ್ತಂಡ ಪುತ್ತೂರು ಕಾರ್ಲದ ಬಿಜೆಪಿ ಬಂಡಾಯ ಕಾರ್ಯಕರ್ತೆರ್ನ ಸ್ಥಿತಿಗತಿ ಎಂಚ ಇತ್ತುದು ರಾಜಕೀಯ ಉಮೇದದ ಧರ್ಮದ ಬಾವುಟ ಪತ್ತೊಂದು ಸಾದಿಗೆ ಜಪ್ಪುನ ಜವನ ಪಾಠ ಕಲ್ಪಡು ಬಿಜೆಪಿ ಪರಿವಾರನು ಪ್ರಶ್ನೆ ಮಲ್ತೊಂದೆ ನನ್ನ ಲಾತು ಜೋಡ್ದ ಧರ್ಮ ಕುರುಡುದಂಚಿ ಪೋಪನೇನು ಕೈಬಿಡುಡು ಮಾನವೀಯ ಚಿಂತನೆಲು ಸ್ವಾಮಿ ವಿವೇಕಾನಂದ ಭಗತ್ ಸಿಂಗರನ ಆದರ್ಶದಂಚಿ ಮಾಲುಡು ಬೇಲೆ ಬರವು ಆರೋಗ್ಯ ಸಮಾನತೆ ಪೊರುಂಬಾಟದ ಬಾವುಟನು ದಿರ್ತು ಪತ್ತುಡು ಬದಲುಗವು ಆವುಡುಂದು ಮುನೀರ್ ಕಾಟಿಪಳ್ಳ ಪಂತಿರ ಎಂಚಿನಲ ಉಪ್ಪಡು ಪುತ್ತೂರು ಪುತ್ತಿಲ ಬಿರಿಸಾಯದಕ್ಲ ಮಿತ್ತದ ದೌರ್ಜನ್ಯ ಇರೋಧ ಮಲ್ಪನ ಸಂಗತಿ ಪೊಲೀಸರು ನನ್ನೆಲ್ಲ ಬಿಜೆಪಿ ಸರ್ಕಾರದ ಮನಸ್ಥಿತಿಟೆ ಕರ್ತವ್ಯ ಮಲ್ಪನಂಚ ತೋಜೊಂದುಂಡು ಈ ಕೇಸನ್ನು ಸರಿಯಾದ ತನಿಖೆ ಆವುಡು ತಪ್ಪು ಮಲ್ತಿನ ಪೊಲೀಸರನ್ನು ತುರ್ತು ಅಮಾನತು ಮಲ್ಪಡು ಈ ಬಗೆಟ್ ನ್ಯಾಯ ಒದಗವನ ಮಲ್ಲ ಜವಾಬ್ದಾರಿ ಶಾಸಕರ ಅಶೋಕ್ ರೈನ ಮಿತ್ತುಂಡೊಂದು ಮುನೀರ್ ಕಾಟಿಪಳ್ಳ ಪಂತೆರ ಒಡಿಪು ಜಿಲ್ಲೆ ದೊರ್ಮಿಡ್ ಪರ್ಪುನ ನೀಡಿದ ಸಮಸ್ಯೆ ಜೋರಾತಂಡ ಕೆಲವು ದಿನೊಡ್ದುಂಬು ಬರ್ಸವತ್ತಂಡಲ ಎನ್ನಿನಾತು ಬರಂದೆ ಅಣೆಕಟ್ಟಲೆಡು ನೀಡಿದ ಮಟ್ಟ ಜತ್ತೊಂದುಂಡು ಒಡಿಪು ಜಿಲ್ಲೆ ದೊರ್ಮೆಡು ಪರ್ಪುನ ನೀಡಿದ ಸಮಸ್ಯೆ ಜೋರಾತಂಡ ಕೆಲವು ದಿನಡು ತುಂಬು ಬರ್ಸ ಬತ್ತಂಡಲ ಎನ್ನನಾತು ಬರಂದೆ ಅಣೆಕಟ್ಟುಲೆಡು ನೀರ್ದ ಮಟ್ಟ ಜತ್ತೊಂದುಂಡು ಜಲಮೂಲ ಆಜಂದೊಪ್ಪುನ ಪರಿಣಾಮ ಗ್ರಾಮೀಣ ಪ್ರದೇಶಡು ಇಲ್ಲೆಲೆಗ್ 4 ದಿನಕ್ಕೊರ ನೀರು ಒದಗಾವನ ಸ್ಥಿತಿಗತಿ ಎದುರಾತಂಡು ಅವೇ ರೀತಿ ನಗರ ಪ್ರದೇಶಡ್ಲ ನೀರುಗಾದು ಬೊಬ್ಬೆ ಪಾಡೊಂದುಲೆರು ದಿನಕರಿ ನಂಚಿನೆ ದೊಂಬು ಕಠಿಣ ಆವೊಂದಿತ್ತದು ಭೂಮಿ ದುಲಾಯ್ದ ನೀರ್ದ ಮಟ್ಟ ಪಾತಾಳ ಮುಟ್ಟೊಂದುಂಡು ಇಂದೆಡ್ದು ಜಿಲ್ಲೆಡೊಪ್ಪುನ ಗೋವೆಲ್ ಬೋರ್ಗುವೆಲ್ ಕೆದುಕ್ಲೆನ ನೀರು ಆಜೊಂದುಂಡು ಬೇತೆ ಬೇತೆ ಗ್ರಾಮ ಪಂಚಾಯತ್ಲೆಡ್ದು ಟ್ಯಾಂಕರ್ ನೀರಿಗೆ ಬೇಡಿಕೆ ಕೇಂದ್ರ ಬರೊಂದಿತ್ತದು ಈ ತಿಂಗಳು ಬೇಡಿಕೆ 40 ಹೆಚ್ಚಾಪನ ಸಾಧ್ಯತೆ ಉಂಡೊಂದು ತೆರೆದು ಬೈದಂಡು ಕಾರ್ಲದ ಇತಿಹಾಸದ ಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ರಡ್ಡು ದಿನದ ಮಾರಿ ಪರ್ಬ ಬುಧಾರ ಬಯ್ಯಗ ಶೋಭಾಯಾತ್ರೆ ಬೊಕ್ಕ ರಾಮ ಸಮುದ್ರದ ಕಾಡೆಡು ಮಾರಿಯಮ್ಮ ಮೂರ್ತಿನ ಬುಡ್ಪುನೇತ ಒಟ್ಟುಗು ಮುಗಿತಲಾಂಡು
ಕಾರ್ಲದ ಇತಿಹಾಸದ ಕೋಟೆ ಶ್ರೀ ಮಾರಿಯಮ್ಮ ದೇವಸ್ಥಾನಡು ರಡ್ಡ ದಿನದ ಮಾರಿ ಪರ್ಬ ಬುಧರ ಬಯ್ಯಗ ಶೋಭಾಯಾತ್ರೆ ಬೊಕ ರಾಮಸಮುದ್ರದ ಕಾಡಡು ಮಾರಿಯಮ್ಮ ಮೂರ್ತಿನ ಬುಡ್ಪುನೆತ ಒಟ್ಟುಗು ಮುಗಿತಲಾಂಡ್ ಅಂಗಾರೆ ಮಾರಿ ಪೂಜದ ಒಟ್ಟುಗು ರಡ್ಡ ದಿನದ ಮಾರಿ ಪರ್ಬ ಶುರುವಾದಿತ್ತಂಡ ಬುಧರ ಬಯ್ಯಗ ನಡೆದಿನ ಶೋಭಾಯಾತ್ರೆಡು ಉಚ್ಚಂಗಿ ಪ್ರತಿರೂಪದ ಪಾದಿಕೆದ ಪೀಟನ್ನು ಒರಿ ತರೆಟ್ಟು ತುಂಬೊಂದು ಪೊಯ್ನೆಡ್ದು ಬೊಕ್ಕನೆ ಮಾರಿಯಮ್ಮನ ಮೂರ್ತಿ ಮೆರವಣಿಗೆಡು ಬತ್ತಂಡ ಶೋಭಾಯಾತ್ರೆಡು ಡೋಲು ನಾಸಿಕ ಬ್ಯಾಂಡ್ ಚೆಂಡೆ ನಾಗಸರ ವಾದ್ಯಲನ ಸ್ವರಮೇಳ ಇತ್ತಂಡ ಮುಖ್ಯ ಮಾರ್ಗದ ರಡ್ಡು ಬರಿಟ್ಲ ಬೊಕ ಕಟ್ಟೋಣದ ಮೇಲ್ಭಾಗಡು ಸಾರಗಟ್ಲೆ ಭಕ್ತರು ಸಾಲುಂದುದು ಶೋಭಾಯಾತ್ರೆಂದು ಏರ ಅನಂತ ಶಯನ ದೇವಸ್ಥಾನ ಮಾರ್ಗ ಆದ ಮೆರವಣಿಗೆ ಸಾಗದ ರಾಮಸಮುದ್ರದ ಕಾಡಡು ಮಾರಿಯಮ್ಮ ಮೂರ್ತಿನ ಪಾಡ್ದು ಬರ್ಪುನೆತ ಒಟ್ಟುಗು ಮಾರಿ ಪರ್ಬ ಅಖೇರ್ಯಾಂಡ್ ಮಾರಿಯಮ್ಮ ದೇವಿನ ಮೂರ್ತಿನ ನೆತ್ತೆರ ವರ್ಣದ ಸಿರಿಡು ಕಪ್ಪು ರಂಗದ ಕುಪ್ಪಿದ ಕಾಜಿ ಮಲ್ಲಿಗೆ ಪೂ ಪಿಂಗಾರುಡು ಐತ ಮಲ್ತದಿತ್ತಿದ ಬಾರಿ ಪುರ್ಲು ತೋಜೊಂದಿತ್ತಂಡ ಗೊಬ್ಬುದ ಕ್ಷೇತ್ರಲೆನ ಪೊಂಜೋಲನ ಮಿತ್ ಲೈಂಗಿಕ ದೌರ್ಜನ್ಯ ನಡಪಾಯಿನಕ್ಲ ಮಿತ್ ಕಠಿಣ ಕ್ರಮದ ತೊನೆಯರೆ ಒತ್ತಾಯ ಮಲ್ತದ ಗುರುವಾರ ಕುಡ್ಲದ ಕ್ಲಾಕ್ ಟವರ್ದ ಎದುರು ಸಮ ಮನಸ್ಸದ ಸಂಘಟನೆದಕ್ಲು ಪ್ರತಿಭಟನೆ ನಡಪಾಯಿರು ಗೊಬ್ಬು ವಲಯದ ಪೊಂಜೋಲನ ಮಿತ್ತ ನಡ್ತೊಂದುಪ್ಪನ ಲೈಂಗಿಕ ಉಪದ್ರವಕ ಹಿಂಸೆಗೆ ವಿರೋಧ ತೋಜಾದ ಬಿಜೆಪಿ ಸಂಸದರು ಭಾರತದ ಒಲಿಂಪಿಕ್ ಕುಸ್ತಿ ಒಕ್ಕೂಟದ ಗುರ್ಕಾರ್ಯರು ಬ್ರಿಜ್ ಭೂಷಣ್ ಚರಣ್ ಸಿಂಗ್ ಬಿಜೆಪಿ ಹರಿಯಾಣ ಮಂತ್ರಿ ಸಂದೀಪ್ ಸಿಂಗ್ ಮಿತ್ತ ಕಠಿಣ ಕ್ರಮದ ತೊನೆರ ಒತ್ತಾಯ ಮಲ್ತದ ಕುಡ್ಲಡ್ ಗುರುವಾರ ಸಮಮನಸದ ಸಂಘಟನೆದಕ್ಲು ಪ್ರತಿಭಟನೆ ನಡಪಾಯಿರು ಅಖಿಲ ಭಾರತ ಪ್ರತಿಭಟನಾ ಪ್ರದರ್ಶನದಿದ್ದ ಅದು ಕುಡ್ಲದ ಕ್ಲಾಕ್ ಟವರ್ ಕೈತಲ ನಡಪಾಯಿನ ಈ ಪ್ರತಿಭಟನೆಡ ಗೊಬ್ಬುಲನ ಪೊಂಜೋಲಿಗ ದೌರ್ಜನ್ಯ ನಡಪಾಯಿನಕ್ಲ ಮಿತ್ತ ಕಠಿಣ ಕ್ರಮದ ತೊನೆರೆ ಸರ್ಕಾರಕ್ಕೂ ಒತ್ತಾಯ ಮಲ್ತೇರು ಸಿಪಿಐಎಂ ನಾಯಕಿ ಸುನಿಲ್ ಕುಮಾರ್ ಬಜಾಲ್ ಸೇರಿನಂಚ ಬೇತೆ ಸಂಘಟನೆಗಳ ನಾಯಕರು ಪ್ರತಿಭಟನೆ ನಡೆಸಿದರು. ಮಹಿಳೆಯರ ಕುಸ್ತಿಪಟುಗಳ ಒಂದು ಹೋರಾಟಕ್ಕೆ ಬೆಂಬಲಾರ್ಥವಾಗಿ ಇಡೀ ದೇಶದ ಜನ ಇವತ್ತು ಒಗ್ಗಟ್ಟಾಗಿ ಅದಕ್ಕೆ ಬೆಂಬಲಕ್ಕೆ ನಿಂತಿದ್ದಾರೆ. ಈ ದೇಶದ ಅನ್ನದಾತರು ರೈತರು ಭಾರಿ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿದ್ದಾರೆ. ಇವತ್ತಿನ ದಿನ ಮೇ 18 ಇವತ್ತು ಅಖಿಲ ಭಾರತ ಮಟ್ಟದ ಒಂದು ಪ್ರತಿಭಟನಾ ದಿನಾಚರಣೆಯನ್ನಾಗಿ ಮಾಡಬೇಕಂತೇಳಿ ಈ ದೇಶದ 6 ಸಂಘಟನೆಗಳು CITU, AIKSA, ಅದೇ ರೀತಿ ಕೃಷಿ ಕೂಲಿಕಾರ ಸಂಘ, SFI, DYFI, ಜನವಾದಿ ಮಹಿಳಾ ಸಂಘಟನೆ, ಈಗ 6 ಸಂಘಟನೆಗಳು ದೇಶದಾದ್ಯಂತ ಈ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಏನು ಬಹಳ ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಅದರ ಆರೋಪಿ ಯಾರಿದ್ದಾರೆ ಬ್ರಿಜ್ ಭೂಷಣ್ ಸಿಂಗ್ ಅಂತ, ಅದರ ಕುಸ್ತಿ ಫೆಡರೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬ್ರಿಜ್ ಭೂಷಣ್ ಸಿಂಗ್ರನ್ನು ಇವತ್ತು ಅವರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಅದೇ ರೀತಿ ಹರಿಯಾಣದ ಮಂತ್ರಿಯೊಬ್ಬರಿದ್ದಾರೆ ಸಂದೀಪ್ ಸಿಂಗ್ ಅಂತ, ಅವರ ಮೇಲೂ ಕೂಡ ಕಠಿಣವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಮಹಿಳೆಯರಿಗೆ ರಕ್ಷಣೆಯನ್ನು ಕೂಡ, ಮಹಿಳಾ ಕುಸ್ತಿಪಟುಗಳಿಗೆ ರಕ್ಷಣೆಯನ್ನು ಕೂಡ ಒದಗಿಸಬೇಕಂತೇಳಿ ಇವತ್ತು ನಡೆಯತಕ್ಕಂಥ ದೇಶ ಮಟ್ಟದ ಹೋರಾಟದ ನಮ್ಮ ಬೇಡಿಕೆ. ಕುಡ್ಲ ತಾಲೂಕು ಹಳೆಯಂಗಡಿ ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ಶಿಬರೂರು ಗೋಪಾಲಕೃಷ್ಣ ತಂತ್ರಿಲನ ಆಚಾರ್ಯತ್ವಡು ನಡ್ತೊಂದಿತ್ತದ ಎನ್ಮನೆ ದಿನ ಬುಧವಾರ ಶ್ರೀ ಮಹಾಗಣಪತಿ ಬೊಕ್ಕ ಶ್ರೀ ದುರ್ಗಾದೇವಿಗೆ ಬ್ರಹ್ಮಕಲಶ ನಡಪಾಯರು. ಕುಡ್ಲ ತಾಲೂಕು ಹಳೆಯಂಗಡಿ ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಡು ಪಿರಪ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಲು ಶಿಬರೂರು ಗೋಪಾಲಕೃಷ್ಣ ತಂತ್ರಿಲಿನ ಆಚಾರ್ಯತ್ವಡು ನಡ್ತೊಂದಿತ್ತದ ಎನ್ಮನೆ ದಿನ ಬುಧವಾರ ಶ್ರೀ ಮಹಾಗಣಪತಿ ಬೊಕ್ಕ ಶ್ರೀ ದುರ್ಗಾದೇವಿಗೆ ಬ್ರಹ್ಮಕಲಶ ಅಟ್ಟಣೆ ಆದಿತ್ತಂಡ. ಬ್ರಹ್ಮಕಲಶದ ಧಾರ್ಮಿಕ ವಿಧಿ ವಿಧಾನುಲೆನ್ ಕರಿತದ ಕಲಶಾಭಿಷೇಕ ಸುರುವಾಂಡ್ ಅಖೀರಿಗೆ ಶ್ರೀ ಮಹಾಗಣಪತಿ ಬೊಕ್ಕ ಶ್ರೀ ದುರ್ಗಾದೇವಿಗೆ ಬ್ರಹ್ಮಕಲಶ ಮೈತದ ಪ್ರಸನ್ನ ಪೂಜೆ ಮಹಾಪೂಜೆ ಮಲ್ತೇರ. ಮಧ್ಯಾಹ್ನ ನುಪ್ಪು ಪ್ರಸಾದ ಸೇವೆ ಅಟ್ಟಣೆ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಆಡಳಿತ ಸಮಿತಿ ಗುರ್ಕಾರ್ಯರು ಹರಿದಾಸ ಭಟ್ ಬೊಕ್ಕ ಸದಸ್ಯರು, ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಸಂತೋಷ್ ಕುಮಾರ್ ಹೆಗ್ಡೆ, ಸಮಿತಿಲಿನ ಮಾತಾ ಪದಾಧಿಕಾರಿಗಳು ಸದಸ್ಯರು ಊರು ಪರ ಊರ್ಲಿನ ಭಕ್ತರು ಪಾಲ್ಗೊಂಡರು. ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಗೂ
ಕೊಡಿಮರ ಸಮರ್ಪಣೆದ ಮೆರವಣಿಗೆ ಅಟ್ಟಣೆ ಆದಿತ್ತಂಡು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ದೇರೇಬೈಲು ಕೊಂಚಾಡಿ ಲ್ಯಾಂಡ್ ಲಿಂಕ್ಸ್ ಟೌನ್ಶಿಪ್ಗೆ ಜೋಡಿಸಾವನ ಬದಲು ಮಾರ್ಗ ಎಯ್ಯಾಡಿ ಕೊಂಚಾಡಿ ರವಿಶಂಕರ ಗುರೂಜಿ ಶಾಲೆ ಭಾಗದ ಮಾರ್ಗ ಹಾಳು ಕಾಮಗಾರಿಗೆ ಸಾಕ್ಷಿ ಆದಿತ್ತದ ಮಾರ್ಗದ ಈ ಸ್ಥಿತಿಗತಿ ಬಗೆಟ್ಟು ಊರ್ದ ಜನಗಳು ಏವರುಡುಲ್ಲೇರು. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ದೇರೇಬೈಲ್ ಕೊಂಚಾಡಿ ಲ್ಯಾಂಡ್ ಲಿಂಕ್ಸ್ ಟೌನ್ಶಿಪ್ಗೆ ಜೋಡಿಸವನ ಬದಲು ಮಾರ್ಗ ಎಯ್ಯಾಡಿ ಕೊಂಚಾಡಿ ರವಿಶಂಕರ ಗುರೂಜಿ ಶಾಲೆ ಭಾಗದ ಮಾರ್ಗ ಹಾಳು ಕಾಮಗಾರಿಗೆ ಸಾಕ್ಷಿಯಾದಿತ್ತದ ಮಾರ್ಗದ ಈ ಸ್ಥಿತಿಗತಿ ಬಗೆಟ್ಟು ಊರ್ದ ಜನಗಳು ಏವರುಡುಲ್ಲೇರು. ಎಯ್ಯಾಡಿ ಮಾರ್ಗಡ್ದು ದೇರೇಬೈಲ್ ಕುಂಜತ್ತ ಬೈಲಿಗೆ ಪೋಪುನ ಕಾರು ಬೊಕ್ಕ ರಡ್ಡು ಚಕ್ರದ ಗಾಡಿ ದಕ್ಲೆಗೊಂದು ಭಾರಿ ಮುಟ್ಟದ ಮಾರ್ಗ ಆದಿತ್ತದ ದುಂಬುಡ್ದೆ ಜನಕುಲಿಂದ ಗಳಸೊಂದುಲ್ಲೇರು. ಇಂಚಿಪ್ಪ ಒಂಜು ತಿಂಗಳು ದುಂಬು ಈ ಮಾರ್ಗಡು 5 ಮೀಟರ್ ಮಾರ್ಗಗೂ ಕಾಂಕ್ರೀಟ್ ಆದಿತ್ತಂಡು ಇಂದಕ್ಕಾದ ತಿಂಗುಲು ಕಟ್ಲೆ ಮಾರ್ಗ ಮುಚ್ಚಿದಿತ್ತರ. ಕಾಂಕ್ರೀಟ್ ಕಾರ್ಯ ಮುಗಿಬೊಕ್ಕ ಮಾರ್ಗದ ಸ್ಥಿತಿ ದಾನೆಕ್ ದಾನೆ ಆತಂಡು ಪಾಡ್ನ ಕಾಂಕ್ರೀಟ್ ಸರಿಯಾದ ಇಜ್ಜಂದೆ ಮಾರ್ಗ ಗಡ್ತದ ಪಿರ ಕಾಂಕ್ರೀಟ್ ಪಾಡ್ಯರ ಯೋಜನೆ ಪಾಡ್ದಿತ್ತರ ಆಂಡಾವು ನನಲ ಶುರುವಾತಜಿ. ಈ ಮಾರ್ಗ ಇತ್ತ ಏರ್ಲ ಪೋಪುನಂಚೆ ಇಜ್ಜಿ ಜಪ್ಪೆಲ್ ಮಾರ್ಗ ಆದಿತ್ತಿನ ತಿರ್ಗ ಸೊಪ್ಪನ ಮಾರ್ಗುಡೆ ಸಂಚಾರ ಮಲ್ಪರೆ ಬಾರಿ ಕಷ್ಟ ಬರೊಂದುಲ್ಲೇರು. ಸ್ಕೂಟರ್ ಬೈಕ್ ದಕ್ಲು ಬೂಡ್ದು ಲಕ್ಕದು ಸವಾರಿ ಮಲ್ಪನಂಚ ಆತಂಡು ಪಾಕ ಜನಕ್ಕೂ ಬೂಡ್ದು ಪೆಟ್ಟಾತಂಡು ನನ್ನ ಪತ್ತದಿನೊಟ್ಟು ಶಾಲೆ ಶುರುವಾಪುಂಡು ಮರಿಯಲಲ ಮುಟ್ಟ ಬರ್ಪುಂಡು ಅಂಚಾದ ತುರ್ತು ಈ ಭಾಗದ ರಿಪೇರಿ ಕೆಲಸ ಕೈಕದ ತೊನೊಡೊಂದು ಜನಕುಲು ಒತ್ತಾಯ ಮಲ್ದೇರು. ಮನವಿಯನ್ನು ಕೊಟ್ಟು ಇವರು ಏನು ಮಾಡ್ತಾರೆ, ಕೊಂಡೋಗಿ ಡಸ್ಟ್ಬಿನ್ ಬಿಸಾಡಿ ಹಾಕ್ತಾರೆ. ಆಯಿತಾ, ಅಷ್ಟು ಬಿಡಿ ಕಾಂಕ್ರೀಟ್ ಮಾಡುವ ಏನು ಮಾಡಿದರು, ಕಾಂಕ್ರೀಟ್ ಹಾಕ್ದದೆಲ್ಲ ಇಲ್ಲಿಯೇ ನೀರು ಹೋಗೋ ತೋಡಿ ಇದೆ ಅದಕ್ಕೆ ಹಾಕಿಬಿಟ್ಟಿದ್ದಾರೆ. ಮೊನ್ನೆ ಕೂಡ ಅವರಿಗೊಂದು ವಾರ ಹಿಂದೆ ಫೋನ್ ಮಾಡಿದೆ, ಅದನ್ನು ತೆಗಿಸಿ ಮಳೆ ಬಂದಿದೆ ಅಲ್ಲ, ಅದನ್ನು ತೆಗಿಸ್ತಾರೆ. ಯಾರು ತೆಗೆಯುವುದು? ಆ ನೀರು ಅಲ್ಲಿಂದ ಹೋಗಿ ನಮ್ಮದು ಭಗವತೀಶ್ವರ ಅಂತ ಇದೆ, ಆ ರೋಡಿಗೆ ನೀರು ನುಗ್ಗಿ ಆ ರೋಡ್ ಸಹ ಹಾಳಾಗಿದೆ. ಈಗ ನಮಗೆ ಮನೆಗೆ ಹೋಗೋದ ಪರಿಸ್ಥಿತಿ ಆಗಿದೆ. ಪ್ಲಸ್ ಅದರ ಇನ್ನೊಂದು ವಿಚಾರ ಇದೆ, ಈ ಕನೆಕ್ಟಿಂಗ್ ರೋಡ್ ಏನಿದೆ ಅದಕ್ಕೆ ರ್ಯಾಂಪನ್ನು ಬರ್ತದೆ ಕಾಂಕ್ರೀಟಿಂದ ಕೆಳಗಿಳಿಕ್ಕೆ. ಅದಕ್ಕೆ ರ್ಯಾಂಪ್ ಮಾಡಿಕೊಳ್ಳಿಕ್ಕಂತೆ ಕಾಂಟ್ರಾಕ್ಟರ್ಗೆ 1,000 ಕೊಡಬೇಕಂತೆ. ನಾನು ಕೊಡಲಿಲ್ಲ, ನಮ್ಮ ರೋಡಿಗೆ ಆಗಲಿ ಇನ್ನೊಂದು 2 ರೋಡಿಗೆ ಎಲ್ಲ ಆಗಿದೆ. ಇಂಥ ಅವ್ಯವಹಾರಗಳನ್ನು ನಾವು ಖಂಡಿಸ್ತಾ ಇದ್ದೇವೆ.
ಕಾಜ್ ಕನ್ಸ್ಟ್ರಕ್ಷನ್ಸ್ ಜಮಾಲ್ ಮೊಯ್ದೀನ್ ಅಬ್ದುಲ್ ಅವರಿಗೆ ಕೊಟ್ಟಿದ್ದಾರೆ. 58 ಲಕ್ಷದಲ್ಲಿ ಒಂದು 7 ಚಿಕ್ಕ ಚಿಕ್ಕ ಮಾರ್ಗ, ಅದರಲ್ಲಿ ಒಂದು ರವಿಶಂಕರ್ ಗುರೂಜಿದು ಮಾರ್ಗ ಕೂಡ ಬರ್ತದೆ. ನಾನು ಮೊನ್ನೆ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಕಿದೆ ಇಲ್ಲಿದು ಮಾರ್ಗದ ಬಗ್ಗೆ. ಒಮ್ಮೆ ಮಾರ್ಗ ಮಾಡಿದನ್ನು, ಕಾಂಕ್ರೀಟ್ ಮಾಡಿದನ್ನು ಪುನಃ ಅಗ್ದಿದ್ದಾರೆ. ಯಾಕೆ ಅಗ್ದಿದ್ದಾರೆ ಅಂತ ಹೇಳುವಾಗ ಜನಪ್ರತಿನಿಧಿ ಫೋನೇ ತೆಗೆಯುವುದಿಲ್ಲ, ಚುನಾವಣೆ ಬ್ಯುಸಿ. ಚುನಾವಣೆ ಸಂದರ್ಭದಲ್ಲಿ ನಾವು ಸೋಷಿಯಲ್ ವರ್ಕರ್ನವರು ಮಾತಾಡಿದರೆ ಏನ ರಾಜಕೀಯಕ್ಕೆ ಇವರು ವಿರೋಧ ಅಂತ. ಯಾಕೆಂದರೆ ಈ ಮಾರ್ಗದಲ್ಲಿ ನನ್ನನ್ನು ಸೇರಿಸಿ ಪ್ರತಿಯೊಬ್ಬರು, ಎಲ್ಲ ಹಿರಿಯ ನಾಗರಿಕರಾಗಲಿ, ಮಕ್ಕಳಾಗಲಿ, ಎಲ್ಲ ಹುಡುಗಿಯರಾಗಲಿ, 2 ವೀಲರಲ್ಲಿ 4 ವೀಲರಲ್ಲಿ ಹೋಗ್ತಾರೆ. ಇಲ್ಲಿ ಭಾರಿ ಕಷ್ಟ ಅನುಭವಿಸ್ತಿದ್ದಾರೆ. ನಾನು ಇವರ ಹತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ತುಂಬ ಜನ ಬಿದ್ದಿದ್ದಾರೆ. ನೀವೇನಾದರೂ ಜನರಿಗೆ ಅಪಘಾತ ಆಗಲಿಕ್ಕೆ ಕಾಯುವುದಾ ಅಂತ ನನ್ನ ಪ್ರಶ್ನೆ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಕುಡ್ಲ ನಗರ ವಲಯ ಸಮಿತಿದ ದುಂಬಾಳ್ತಿಡ್ ಯುವ ವಾಹಿನಿ ಕುಡ್ಲ ಘಟಕ ಬಕ ಕಂಕನಾಟಿ ಘಟಕದ ಸಾಕರುಡುಮೆ ಇರುವೈಕ ಶನಿವಾರ ಕುಡ್ಲದ ಪುರಭವನೋಡು ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಆಟ ಅಟ್ಟಣೆ ಮಲ್ದನಂದು ಸಮಿತಿದ ಪ್ರಧಾನ ಸಂಚಾಲಕರು ಹರೀಶ್ ಕೆ ಪೂಜಾರಿ ಪಂತೆರ. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಕುಡ್ಲ ನಗರ ವಲಯ ಸಮಿತಿದ ಪ್ರಧಾನ ಸಂಚಾಲಕರು ಹರೀಶ್ ಕೆ ಪೂಜಾರಿ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟಡು ಪಾತೆರ್ದು ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಕುಡ್ಲ ನಗರ ವಲಯ ಸಮಿತಿದ ದುಂಬಾಳ್ತಿಡ್ ಯುವ ವಾಹಿನಿ ಕುಡ್ಲ ಘಟಕ ಬೊಕ್ಕ ಕಂಕನಡಿ ಘಟಕದ ಸಾಕಾರಡು ಶ್ರೀ ಆದಿ ಧೂಮಾವತಿ ಶ್ರೀ ದೇವಿ ವೈದ್ಯತಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ಮೂಲಸ್ಥಾನ ಗೆಜ್ಜೆಗಿರಿ ಮೇಳದಕ್ಲಿಡ್ದು ಮೇ 20 ಶನಿವಾರ ಬಯ್ಯ 7 ಗಂಟೆಗೆ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಪ್ರಸಂಗದ 105ನೇ ಪ್ರದರ್ಶನ ನಡಪೆರೆ ಉಂಡೊಂದು ಪಂಡೇರು. ಈ ವರ್ಷ ಶುರುವಾಯಿನ ಗೆಜ್ಜೆಗಿರಿ ಮೇಳದ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಪ್ರಸಂಗ ಬಜಿ 1 ವರ್ಷದುಲೈ 105ನೇ ಪ್ರದರ್ಶನ ನಡಪಾವನವು ಪೆರ್ಮದ ಸಂಗತಿ ಆದುಂಡು. ಕುಡ್ಲ ಕಂಕನಾಡಿ ಗರೋಡಿ ಗುರುಕಾರ್ಯರು ಚಿತ್ತರಂಜನ್ ಸಭಾ ಕಾರ್ಯಕ್ರಮನು ಉದಿಪನ ಮಲ್ಪುವೆರು. ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಆರ್ ಪದ್ಮರಾಜ್ ಮಲ್ಲ ಬಿನ್ನೆರಾದ್ ಪಾಲ್ದೆ ತೊನ್ವೆರು. ಸಮಾಜದ ನಾಯಕರು ಪಾಲ್ದೆ ತೊನ್ವೆರೆಂದು ಆರ್ಪಂಡೇರು. ಮೇಳದ ಕಲಾವಿದರಿಗೂ ಮೆಚ್ಚುಗೆದ ಮರ್ಯಾದೆ ಬೊಕ್ಕ ಸಂಚಾಲಕರಿಗೂ ಸಮ್ಮಾನದ ಮರ್ಯಾದೆ ಮಲ್ಪುಡು. ದಕ್ಷಿಣ ಕನ್ನಡ, ಒಡಿಪು, ಕಾಸರಗೋಡು ಜಿಲ್ಲೆಡ್ ಗೆಜ್ಜೆಗಿರಿ ಮೇಳದ ಪ್ರದರ್ಶನ ನಡತದಿತ್ತದು ಜನ ಮೆಚ್ಚುಗೆ ಪಡೆತಂಡು. ಗೆಜ್ಜೆಗಿರಿ ಪ್ರಸಂಗ ಮಾತ್ರ ಅತ್ತು ದೇವಿ ಮಹಾತ್ಮೆ ಬೊಕ್ಕ ಬೇತೆ ಪ್ರಸಂಗಲೆಂಡ್ಲ ಕೊಬ್ಬುದು ತೋಜಾದನೆಂದು ಹರೀಶ್ ಕೆ ಪೂಜಾರಿ ಪಂಡೇರು. ಯುವ ವಾಹಿನಿ ಕುಡ್ಲ ಘಟಕದ ಗುರುಕಾರ್ಯರು ಗಣೇಶ್ ಸುವರ್ಣ, ಕಂಕನಾಡಿ ಘಟಕದ ಗುರುಕಾರ್ಯರು ಪೃಥ್ವಿರಾಜ್, ಸಂಚಾಲಕರು ನವೀನ್ ಸುವರ್ಣ ಸುದ್ದಿಕೂಟೊಡಿತ್ತೇರು. ಮಂಗಳೂರು ನಗರ ಸಮಿತಿ ನೇತೃತ್ವದಲ್ಲಿ ಯುವವಾಹಿನಿ ರಿಜಿಸ್ಟರ್ಡ್ ಮಂಗಳೂರು ಘಟಕ, ಯುವವಾಹಿನಿ ರಿಜಿಸ್ಟರ್ಡ್ ಕಂಕನಾಡಿ ಘಟಕದ ಸಹಕಾರದೊಂದಿಗೆ ಶ್ರೀ ಆದಿ ಧೂಮಾವತಿ ಶ್ರೀ ದೇವಿ ವೈದ್ಯತಿ ಕೃಪೋಷಿತ ಯಕ್ಷಗಾನ ಮಂಡಳಿ ಮೂಲಸ್ಥಾನ ಗೆಜ್ಜೆಗಿರಿ ಇದರ ವತಿಯಿಂದ ಇದೇ ಬರುವ 20ನೇ ತಾರೀಕು ಶನಿವಾರದಂದು ಸಾಯಂಕಾಲ 7 ಗಂಟೆಯಿಂದ ಮಂಗಳೂರು ಪುರಭವನದಲ್ಲಿ ಶ್ರೀ ಗೆಜ್ಜೆಗಿರಿ ಕ್ಷೇತ್ರ ಮಹಾತ್ಮೆ ಎಂಬ ಕಾಲಮಿತಿ ಯಕ್ಷಗಾನವನ್ನು ನಾವು ನೆರವೇರಿಸುತ್ತಿದ್ದೇವೆ. ವಿಶೇಷವಾಗಿ ಈ ವರ್ಷದ ನೂತನ ಸೂಪರ್ ಹಿಟ್ ಈ ಪ್ರಸಂಗವು ಹಲವಾರು ಯಶಸ್ವಿ ದಾಖಲೆಯತ್ತ ಮುನ್ನುಗ್ಗುತ್ತಾ ಈ 150ನೇ ಒಂದು ಪ್ರಯೋಗವನ್ನು ಮಂಗಳೂರಿನಲ್ಲಿ ನಾವು ಆಡಿಸುವಂತಹ ಒಂದು ನಮಗೆ ಅವಕಾಶ ಬಂದಿದೆ. ನಾಡಿದ್ದು 20ನೇ ತಾರೀಕು ಪುರಭವನದಲ್ಲಿ ಬಹಳ ವಿಜೃಂಭಣೆಯಿಂದ 150ರ ಸಂಭ್ರಮವನ್ನು ಆಚರಿಸಲಿದ್ದೇವೆ. ಬಹುಶಃ ಯಕ್ಷಗಾನ ಇತಿಹಾಸದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಇದು. ಅದು ಆ ಕ್ಷೇತ್ರದ ಶಕ್ತಿಗಳ ಒಂದು ಶಕ್ತಿಯೇ ಈ ರೀತಿ ಆ ಪ್ರಸಂಗವನ್ನು ತಂದಿದೆ ಎಂದರೂ ತಪ್ಪಾಗಲಾರದು. ಉಳ್ಳಾಲ ಮೊಗವೀರ ಸಂಘದ ದುಂಬುದ ಗುರುಕಾರ್ಯರು ಸದಾನಂದ ಬಂಗೇರನ 8ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ಅರೆನ ಶಿಷ್ಯರು ಅಭಿಮಾನಿಲು ಬೊಕ ನಾಗರಿಕರಿರ್ದ ಸದಾಭಿನಂದನೆ ಕಾರ್ಯಕ್ರಮ ಉಳ್ಳಾಲ ಮೊಗವೀರ ಪಟ್ಟಣದ ಮಾಧವ ಮಂಗಳ ಸಭಾಭವನಡು ಬುಧವಾರ ನಡೆತಂಡು. ಉಳ್ಳಾಲ ಮೊಗವೀರ ಸಂಘದ ದುಂಬುದ ಗುರುಕಾರ್ಯರು ಸದಾನಂದ ಬಂಗೇರನ 8ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡಾರನ ಶಿಷ್ಯರ ಅಭಿಮಾನಿಲು ಬೊಕ ನಾಗರಿಕರಿರ್ದ ಸದಾಭಿನಂದನೆ ಕಾರ್ಯಕ್ರಮ ಉಳ್ಳಾಲ ಮೊಗವೀರ ಪಟ್ಟಣದ ಮಾಧವ ಮಂಗಳ ಸಭಾಭವನಡು ಬುಧವಾರ ನಡೆತಂಡು. ಸದಾಭಿನಂದನೆ ಸಮಿತಿದ ಮರ್ಯಾದೆ ಗುರುಕಾರ್ಯರು ವಿಶ್ವನಾಥ ಬಂಗೇರ ಎತ್ಕೊಂಡರು. ಉಳ್ಳಾಲ ಮೊಗವೀರ ಸಂಘದ ಗುರುಕಾರ್ಯರು ಮನೋಜ್ ಸಾಲಿಯನ್ ಸುರುತ ಪಾತೆರ ಪಂಡದ ಇಸೆಯ ದುಂಬುದಿಯರು. ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಸರರು ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭದಂತ್ರೆ, ಒಡಿಪು ಅಂಬಲಪಾಡಿ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ದ ಡಾಕ್ಟರ್ ಜಿ ಶಂಕರ್, ಉಳ್ಳಾಲ ದರ್ಗದ ದುಂಬುದ ಗುರುಕಾರ್ಯರು ಹಾಜಿ ರಶೀದ್ ಉಳ್ಳಾಲ, ಪೆರ್ಮನೂರು ಇಂಗ್ರೇಜಿದ ಧರ್ಮಗುರು ಸಿಫ್ರಿಯನ್ ಪಿಂಟೋ ಇಂಚ ಬಿನ್ನೆರಿತದ ಉಳ್ಳಾಲ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಪೂಜೆ ಮಲ್ಪನ ಶುಭಸ್ ಪೂಜಾರಿ ಲೇಸ್ ಉದಿಪನ ಮಲ್ತೆರ.
ಸದಾನಂದ ಬಂಗೇರರಿಗಾರಿನ ಬುಡಿದಿನ ಒಟ್ಟುಗು ಸದಾಭಿನಂದನೆ ಸಮ್ಮನದ ಮರ್ಯಾದೆ ಗಡ್ತಿಡ್ ನಡತಂಡ. ಪದ್ಮನಾಭ ತಂತ್ರಿಲು ಪಾತ್ರಿರ್ದು ಮೊಗ ವೀರ್ಯರ ಅಭಿಮಾನದ ವ್ಯಕ್ತಿತ್ವದಕ್ಕೂ ಸಮಾಜದ ಕೂಡುಕಟ್ಟು ವ್ಯವಸ್ಥೆಯನ್ನು ಸರಿಯಾದ ನಡಪ ಒಂದು ಮಾತಾ ಸಮಾಜನು ಪ್ರೀತಿ ಮಲ್ಪನ ವ್ಯಕ್ತಿತ್ವದಾರ ಸದಾನಂದ ಬಂಗೇರರೆಂದು ಪಂಡ್ಯರ. ವ್ಯಕ್ತಿತ್ವವನ್ನು ನೋಡುವಾಗ ಅಭಿಮಾನ ಬರುತ್ತದೆ. ಮೊಗವೀರರು ಒಂದು ಅಭಿಮಾನದ ವ್ಯಕ್ತಿತ್ವ. ಅವರ ಮುಖದಲ್ಲಿ ಒಂದು ವೀರತನ ಇದೆ, ಒಂದು ಆತ್ಮಾಭಿಮಾನವಿದೆ. ನನ್ನ ಸಮಾಜ, ನನ್ನ ಕೂಡುಗಟ್ಟಿನ ವ್ಯವಸ್ಥೆ, ಅದನ್ನು ಅಚ್ಚುಕಟ್ಟಾಗಿ ಮುಂದೆ ಹೋಗಬೇಕು ಎಂಬ ಒಂದು ಇಚ್ಛಾಶಕ್ತಿ ಅವರಲ್ಲಿ ಸ್ಫುಟವಾಗಿ ಅವರ ಮುಖದಲ್ಲಿರುತ್ತದೆ. ಸರಿಸುಮಾರು ನನ್ನ ತಂದೆಯವರು ಕೂಡ ಅವರ ಬಹಳ ಆತ್ಮೀಯರಾಗಿದ್ದರು. ಸದಾನಂದ ಬಂಗೇರರು ಮತ್ತು ತಂದೆಯವರು ಸುಮಾರು ಒಂದೇ ಸ್ವಭಾವಗಳು. ಅವರು ಸ್ವಲ್ಪ ಗಟ್ಟಿ ಮನಸ್ಸಿನವರು ಅಥವಾ ಗಟ್ಟಿತನದವರು. ಅದೇ ರೀತಿ ಸದಾನಂದ ಬಂಗೇರರು ಕೂಡ ಒಂದು ಗಟ್ಟಿತನದವರು. ಸದಾನಂದ ಬಂಗೇರಿರುವರಿ ಎಡ್ಡೆ ಸಂಘಟಕರ ಸಮಾಜಗೂ ಬೋಡಾಯಿನ ಚಿಂತನೆ ಅರಡ ಉಂಡೊಂದು ಡಾಕ್ಟರ್ ಜಿ ಶಂಕರ್ ಪಂಡ್ಯರ. ದಕ್ಷಿಣ ಕನ್ನಡ ಜಿಲ್ಲಾ ಮೊಗವೀರ ಸಂಘ ಉಚ್ಚಿಲದ ಗುರುಕಾರ್ಯರ ಜೆಎಸ್ಸಿ ಕೋಟ್ಯಾನ್, ಒಡಿಪು ಜಿಲ್ಲಾ ಶಾಸಕರ ಯಶಪಾಲಯ್ಯ ಸುವರ್ಣ, ಬಗ್ವಾಡಿ ಮಹೇಶ ಮರ್ದಿನಿ ದೇವಸ್ಥಾನದ ಉದಯಕುಮಾರ್ ಹಟ್ಟಿ ಅಂಗಡಿ, ಒಡಿಪು ಜಿಲ್ಲಾ ಮೊಗವೀರ ಯುವ ಸಂಘಟನದ ಗುರುಕಾರ್ಯರ ರಾಜೇಂದ್ರ ಸುವರ್ಣ ಹಿರಿಯಡ್ಕ, ಉಳ್ಳಾಲ ನಗರ ಸಭಾ ಸದಸ್ಯರ ಮಮತಾ ರಾಘವ ಪುತ್ರನ್ ಬಿನ್ನೆರಾದಿತ್ಯರ. ಸದಾಭಿನಂದನೆ ಸಮಿತಿದ ಮಾತಾ ಪದಾಧಿಕಾರಿಲು ಬಕ ಸದಸ್ಯರು ಪಾಲ್ಗೊಂಡ್ಯರ. ಆರ್ಜೆ ಪ್ರಸನ್ನ ಕಾರ್ಯಕ್ರಮ ಸುಧಾರ್ತಿರ. ದೇವಸ್ಥಾನಗಳು ಬಜಿ ಪೂಜೆದ ಕೇಂದ್ರಲಾದಿಪ್ಪುನ ಒತ್ತು ಅವು ಆಧ್ಯಾತ್ಮಿಕ ಚಿಂತನೆದ ಜಾಗೃತಿ ಉಂಡು ಮಲ್ಪಡೊಂದು ಪುರಾಲ್ದ ರಾಮಕೃಷ್ಣ ಮಠ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಪಂತೆರ. ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬುಧವಾರ ನಡೆದಿನ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕುರಿಯರ. ಕುಡ್ಲ ತಾಲೂಕುದ ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಬುಧವಾರ ಮಹಾಗಣಪತಿ ಬೊಕ್ಕ ದುರ್ಗಾದೇವಿನ ಬ್ರಹ್ಮಕಲಶದಲ್ಲಿ ಕೊಡು ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಂಡ. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಸಂತೋಷ್ ಕುಮಾರ್ ಹೆಗ್ಡೆ ಸರ್ವರೆಲ್ಲ ಎತ್ಕೊಂಡ್ಯರ. ಹೊಸ ದಿಗಂತ ಪತ್ರಿಕೆದ ಮುಖ್ಯ ಕಾರ್ಯತೋವನ್ನಾಧಿಕಾರಿ ಪಿಎಸ್ ಪ್ರಕಾಶ್ ಗುರ್ಕಾರ್ಮೆಡ್ ನಡೆದಿನ ಸಭೆಟ್ ಶ್ರೀ ಕಾಂತ ಶೆಟ್ಟಿ
ಕಾರ್ಕಳ ಧಾರ್ಮಿಕ ಉಪನ್ಯಾಸ ಕೊಟ್ಟು ಸುಬ್ರಹ್ಮಣ್ಯ ದೇವರನ ಆರಾಧನೆ ನಮ್ಮ ತುಳುನಾಡು ಮಾತ್ರ ತಮಿಳುನಾಡುಡ್ಲ ನಡಪುಂಡು ಧಾರ್ಮಿಕ ಕೇಂದ್ರಲು ಭಕ್ತಿದ ಕೇಂದ್ರಲ ಒಂದೇ ಧರ್ಮ ಒರಿಪುನ ಕೇಂದ್ರಲಾವುಡು ಜೋಕ್ಲಿಗ್ ಬರೋದು ಒಟ್ಟುಗು ಧರ್ಮದ ಬಗೆಟ್ಲ ಬರೋ ಕೊರ್ಲೆ ಅಂದು ಪಂಡ್ಯರ. ಉತ್ತರ ಭಾರತದಲ್ಲಿ ಸುಮಾರು 3000 ವರ್ಷಗಳಿಗಿಂತ ಪ್ರಾಚೀನವಾಗಿ ಸ್ಕಂದನ ಆರಾಧನೆ ಇತ್ತು ಅನ್ನೋದಕ್ಕೆ ಕೆಲವು ದಾಖಲೆಗಳು ಸಿಗ್ತವೆ. ಅದರಲ್ಲೂ ನಾವು ತಮಿಳುನಾಡಿನಲ್ಲಿ ಸುಮಾರು 2100 ವರ್ಷಗಳ ಪ್ರಾಚೀನವಾದಂಥ ಸಂಗಮ ಸಾಹಿತ್ಯಗಳಲ್ಲಿ ಅಥವಾ ಈ ರೀತಿಯ ಅನೇಕ ಸಾಹಿತ್ಯಗಳಲ್ಲಿ ಸ್ಕಂದನ ಆರಾಧನೆಯ ಬಗ್ಗೆ ಉಲ್ಲೇಖಗಳಿವೆ. ಮೌರ್ಯ ಸಾಮ್ರಾಜ್ಯದ ಒಂದು ರೀತಿಯಲ್ಲಿ ಪತನ ಆಗ್ತಾ ಬರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬಲವನ್ನು ತುಂಬಿದಂತಹ ಶಾತವಾಹನರು ಪ್ರತಿಷ್ಠಾನಪುರಿಯಲ್ಲಿ, ಯಾವುದನ್ನು ಇವತ್ತು ಪೈಠಣ ಅಂತ ಕರೀತೇವೆ, ಗೋದಾವರಿ ತೀರದಲ್ಲಿ, ಅಲ್ಲಿ ಅವರು ತಮ್ಮ ರಾಜಧಾನಿಯನ್ನ ಮಾಡಿಕೊಂಡು ಇಡೀ ದಕ್ಷಿಣ ಭಾರತವನ್ನು ಪ್ರಭಾವಿಸ್ತಾರೆ. ದಕ್ಷಿಣ ಭಾರತವನ್ನು ತಮ್ಮ ಹಿಡಿತಕ್ಕೆ ತಗೊಳ್ತಾರೆ. ಅವರ ಆರಾಧ್ಯ ಮೂರ್ತಿಯಾಗಿದ್ದಂಥ ಕಾರ್ತಿಕೇಯ, ಷಣ್ಮುಖ, ಅವರ ನಾಣ್ಯಗಳಲ್ಲಿರ್ಬೋದು, ಅನೇಕ ಕಥಾ ಸರಿತ್ಸಾಗರದಲ್ಲಿ ಅದರ ಉಲ್ಲೇಖ ಇದೆ. ಅವರು ಸರ್ವವಿದ್ಯಾ ಪಾರಂಗತರಾದರು. ಯಾರ ದಯದಿಂದ? ಸುಬ್ರಹ್ಮಣ್ಯನ ದಯದಿಂದ ಅಂತ. ಪುರಾಲ್ದ ರಾಮಕೃಷ್ಣ ಮಠ ತಪೋವನದ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಬ್ರಹ್ಮ ಕಲಶೋರ್ದು ಮಾತೆರ್ನೆಲ್ಲ ಒಟ್ಟು ಸೇರಾವನ ಕಾರ್ಯ ತೋಕುರುಡು ನಡೆತದಂಡ ದೇವಸ್ಥಾನಲು ಬಜಿ ಪೂಜೆದ ಕೇಂದ್ರಲಾದಿಪ್ಪನವತ್ತು ಅವು ಆಧ್ಯಾತ್ಮಿಕ ಚಿಂತನದ ಜಾಗೃತಿ ಉಂಟು ಮಲ್ಪಡೊಂದು ಪಂಡ್ಯರ. ನಮ್ಮಲ್ಲಿ ಒಂದು ಮೂಲೆಯಲ್ಲಿತ್ತು, ಅದು ಎಲ್ಲ ಜನರಿಗೂ ಸಿಗುತ್ತಿರಲಿಲ್ಲ. ಅಂಥ ಕಾಲಘಟ್ಟದಲ್ಲಿ ಸ್ವಾಮಿ ವಿವೇಕಾನಂದರು ಸಾಕ್ಷಾತ್ ಭಗವಾನ್ ಶಂಕರನ ರೂಪ ವಿವೇಕಾನಂದರಾಗಿ ಬಂದು ಈ ವೇದಾಂತಗಳನ್ನು ಪಾಶ್ಚಿಮಾತ್ಯರಿಗೆ ತಿಳಿಸಲಿಕ್ಕಾಗಿ ಅವತರಿಸಿದರು. ಇಂದು ನಾವು ಹೆಮ್ಮೆಯಿಂದ ಎದೆ ತಟ್ಟಿ ನಾವು ಹಿಂದೂಗಳು ಅಂತ ಎಷ್ಟು ಧೈರ್ಯವಾಗಿ ಹೇಳಿಕೊಳ್ಳುತ್ತಾ ಇದ್ದೇವೋ ಅದಕ್ಕೆ ಮೂಲ ಕಾರಣ ಸ್ವಾಮಿ ವಿವೇಕಾನಂದರು ಅಂತ ಹೇಳುವುದಕ್ಕೆ ಏನು ಸಂಶಯ ಇಲ್ಲ. ದಾನಿಲೈನ ಗಾಯತ್ರಿ ರಾಘವೇಂದ್ರ ದೇವಾಡಿಕೆರೆಗೆ ಮರ್ಯಾದೆ ಮಲ್ತಿರ. ಬೊಂಬಾಯಿ ಬಂಡ್ಸ್ ಅಸೋಸಿಯೇಷನ್ ಗುರ್ಕಾರ್ಯರ ಸುರೇಶ್ ಶೆಟ್ಟಿ ಅಯ್ಯಾಡೆ, ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರ ಡಾಕ್ಟರ್ ಹರಿಕೃಷ್ಣ ಪುನರೂರು, ಬ್ರಹ್ಮಕಲಶ ಸಮಿತಿ ಸಂಚಾಲಕರ ಡಾಕ್ಟರ್ ಸೋಂದಾ ಭಾಸ್ಕರ ಭಟ್, ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರ ಹರಿದಾಸ ಭಟ್, ಸಮಿತಿ ಕಾರ್ಯಂತರ ರಾಮಣ್ಣ ದೇವಾಡಿಗ, ಬೆಂಗಳೂರು ಸಮಿತಿದ ಹರಿಪ್ರಸಾದ ಶೆಟ್ಟಿ, ತೋಕೂರು ಗುರ್ತು ಒತ್ತು ಗುರ್ಕಾರ್ಯರ ಮೋಹನದಾಸ್, ಸತೀಶ್ ಭಟ್ ತೋಕೂರು ಪಾಲ್ಗೊಂಡಿರ. ಅಂಜನ್ ಕುಮಾರ್ ಕಲ್ಲಾಪು ಕಾರ್ಯಕ್ರಮ ಸುಧಾರ್ತಿರ. ಪಲ್ಲಮ್ಮ ಜಲ್ಬ ಕರಳ ಪನ್ಪನವಲು ಮಾರಿಯರೆ ಅವಕಾಶ ಇಜ್ಜಾಂದಿನ ಸಿಮೆಂಟ್ ಗೋಣಿಲೆನ ದಾಸ್ತಾಂದಿದ್ದಿತ್ತದ ಈ ಸಿಮೆಂಟ್ ಗಲಸದ ಬಿಜೆಪಿ ನಾಯಕನ ಇಲ್ಲು ಕಟ್ಟದಿರ ಈ ಆರೋಪಿಗೆ ಕಠಿಣ ಶಿಕ್ಷೆ ಅವಡೊಂದು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆದ ಜಿಲ್ಲಾ ಪ್ರಧಾನ ಕಾರ್ಯಂತರ ಜಗದೀಶ ಕೊಯ್ಲಾ ಸುದ್ದಿ ಕುಟ್ಟುಡು ಒತ್ತಾಯ ಮಲ್ದೇರ. ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆದ ಜಿಲ್ಲಾ ಪ್ರಧಾನ ಕಾರ್ಯಂತರ ಜಗದೀಶ್ ಕೊಯ್ಲಾ ಸುದ್ದಿ ಕುಟ್ಟುಡು ಪಾತಿರ್ದು ಕೆಆರ್ಡಿಎಲ್ ಕಂಪನಿದ ಮಾರಿಯರೆ ಅವಕಾಶ ಇಜ್ಜಂದಿನ ನಾಟ್ ಫಾರ್ ಸೇಲ್ ಎಂದು ಬರೆತಿನ ಸಿಮೆಂಟ್ ಗೋಣಿಲು ಬಿಜೆಪಿ ನಾಯಕನ ಇಲ್ಲಡ ದಾಸ್ತಾಂದಿದ್ದಿತ್ತದ ಅರನ ಇಲ್ಲು ಕಟ್ಟ್ಯರೆ ಈ ಸಿಮೆಂಟ್ ಗಲಸ್ತೆರೆಂದು ದೂಡ್ದು ಇಂದದ ಬಗೆಟ್ಟು ಸರಿಯಾಯಿನ ತನಿಖೆ ನಡಪಾದು ತಪ್ಪು ಮಲ್ತಿನಕ್ಲಿಗೆ ಕಠಿಣ ಶಿಕ್ಷೆ ಅವಡೊಂದು ಒತ್ತಾಯ ಮಲ್ತೇರ. ಪಲ್ಲಮ್ಮ ಜಲ್ಬ ಕಾರಳ ಪನ್ಪುನವಲು ಮಾರಿಯರೆ ಅವಕಾಶ ಇಜ್ಜಂದಿನ ಸಿಮೆಂಟ್ ಗೋಣಿಲೇನ ದಾಸ್ತಾಂದಿದ್ದಿತ್ತದ ಈ ಸಿಮೆಂಟ್ ಗಲಸದ ಬಿಜೆಪಿ ನಾಯಕನ ಇಲ್ಲು ಕಟ್ಟದೆರಂದು ಅರ್ದೂರಿಯರ. ಸಿಮೆಂಟ್ ಕಲ್ವೆರಿಯರು ಹಗರಣ ಮಲ್ತಿನ ವ್ಯಕ್ತಿಲಿಯರಂದು ಅಧಿಕಾರಲು ನಾಡುಪತ್ತ ದಾಖಲೆ ಮಿತ್ತು ಕಾನೂನು ಕ್ರಮದ ತೊನಡೊಂದು ಜಗದೀಶ ಕೊಯ್ಲ ಒತ್ತಾಯ ಮಲ್ತ್ಯಾರ. ಕಂದಾಯ ಇಲಾಖೆ ಬಕ ಪಿಡಿಒ ಇಲಾಖೆದಕ್ಲು ಒಂಜೊಂಜಿ ಕೆಲಸ ಮಲ್ಪುಜರ್ ಇಡೀ ಮಾಹಿತಿನ ಅಧಿಕಾರುಲು ಕೊರ್ಪುಜರ್ ಅಂಚಾದ ತುರ್ತು ಅಧಿಕಾರುಲು ಸರಿಯಾಯಿನ ತನಿಖೆ ನಡಪಾದ ಆರೋಪಿಲ ನಿಮಿತ್ತ ಕಾನೂನು ಕ್ರಮದ ತೊನಡೊಂದು ಒತ್ತಾಯ ಮಲ್ತ್ಯಾರ. ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಬೇಬಿ ಕುಂದರ್, ಸುರೇಶ್ ಜೋರ, ಪದ್ಮನಾಭ ಸಾಮಂತ ಇಂಚ ನಾಯಕರು ಸುದ್ದಿ ಕೊಟ್ಟೊಡಿದ್ದೇರ. ಸ್ವಲ್ಪ ಒತ್ತಡಗಳು ಬಂದರೂ ಕೂಡ ಅಧಿಕಾರಿಗಳು ಇದನ್ನು ಗಣನೆಗೆ ತಗೊಳ್ಳದೆ ಆ ಒಂದು ಸಿಮೆಂಟ್ ಅನ್ನು ಸೀಸ್ ಮಾಡಿಕೊಂಡು ಬಂದು ಅಲ್ಲಿನ ಪಿಡಿಒ ಅವರಿಗೆ ಮಾಹಿತಿಗಾಗಿ ಬರೆದಿದ್ದೇವೆ, ತನಿಖೆ ಮಾಡಿ ತಿಳಿಸಬೇಕಂತ ಬರೆದಿದ್ದೇವೆ ಅನ್ನುವಂಥ ಒಂದು ವಿಚಾರವನ್ನು ಆರ್ಐ ಅವರು ನಮಗೆ ತಿಳಿಸಿದರು. ಈವರೆಗೂ ಅದರ ಬಗ್ಗೆ ನಾನು ಪಿಡಿಒ ಅವರಿಗೆ ಹೇಳಿದಾಗ ಅದು ನನಗೆ ಬರೋದಿಲ್ಲ, ಅದು ಕೆಆರ್ಡಿಎಲ್ನಿಂದ ಬಂದಂಥ ಸಿಮೆಂಟ್, ಅಲ್ಲಿ ಕೆಲವೊಂದು ರಸ್ತೆಗಳ ಹೆಸರಿನೆಲ್ಲ ಸಿಮೆಂಟ್ ಬಂದಿದೆ ಅಂತ ಹೇಳಿದರು. ಆದರೆ ರಸ್ತೆಗಳ ಹೆಸರಿನಲ್ಲಿ ಬಂದಂಥ ಸಿಮೆಂಟನ್ನು ಓರ್ವ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗೆ ಅಥವಾ ಅವನ ಭಾವನೆಗೆ ಮನೆ ಕಟ್ಟುವುದಕ್ಕೆ ಉಪಯೋಗಿಸಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವು
ಅಧಿಕಾರಿಗಳಿಗೆ ಈ ಮೂಲಕ ಒಂದು ಅಧಿಕಾರಿಗಳಲ್ಲಿ ಈ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಈ ಒಂದು ವಿಚಾರಗಳನ್ನ ಕೂಲಂಕುಷವಾಗಿ ತನಿಖೆ ನಡೆಸಿ ಈ ಸಿಮೆಂಟ್ ಕಳ್ಳರ ಒಂದು ಜಾಲವನ್ನು ಭೇದಿಸಿ ಸಿಮೆಂಟ್ ಕಳ್ಳರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನುವಂಥ ಒಂದು ಮನವಿಯನ್ನ ಅಧಿಕಾರಿಗಳಿಗೆ ಈ ಮೂಲಕ ಮಾಡ್ತಾ ಇದ್ದೇವೆ. ಒಂದು ವೇಳೆ ಯಾವುದೇ ರೀತಿಯಿಂದ ಯಾವುದೇ ರಾಜಕೀಯ ಒತ್ತಡದಿಂದ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಒಂದು ಪ್ರಯತ್ನವನ್ನ ಅಧಿಕಾರಿಗಳು ಮಾಡಿದರೆ ಅಧಿಕಾರಿಗಳ ವಿರುದ್ಧ ಕೂಡ ಒಂದು ಸೂಕ್ತ ಕ್ರಮಕ್ಕಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಮುಂದಿನ ದಿನಗಳಲ್ಲಿ ತಯಾರಿದ್ದೇವೆ. ಆದ್ರಿಂದ ಒಂದು ಜನಸಾಮಾನ್ಯರಿಗೆ ಮೋಸ ಮಾಡಿ ಕಾಮಗಾರಿಗಳಿಗೆ ಬಂದಂತ ಸಿಮೆಂಟ್ ಅನ್ನ ಅದರ ಒಂದು ಏನು ಅಳತೆ ಇದೆ ಗುಣಮಟ್ಟಕ್ಕಿಂತ ಕಡಿಮೆ ಗುಣಮಟ್ಟದಲ್ಲಿ ಅಳತೆಗಿಂತ ಕಡಿಮೆ ಇದರಲ್ಲಿ ಒಂದು ಕಡಿಮೆ ದರ್ಜೆಯಲ್ಲಿ ಆ ಒಂದು ಕಾಮಗಾರಿಗಳನ್ನು ನಡೆಸಿ ಆ ಮೂಲಕ ಈ ಸಿಮೆಂಟ್ಗಳನ್ನ ಅವರಿಗೆ ಬೇಕಾದಂತ ಅವರ ಖಾಸಗಿ ಕಟ್ಟಡಗಳಿಗೆ ಉಪಯೋಗಿಸುವಂತ ಒಂದು ವ್ಯವಸ್ಥೆ ಆಗಿದೆ. ಇದರ ಸಂಪೂರ್ಣ ತನಿಖೆ ಆಗಬೇಕು. ಇನ್ನು ಮುಂದಕ್ಕೆ ಹೋದರೆ ಇನ್ನು ಕೆಲವು ಬಿಜೆಪಿ ಕೆಲವು ನಾಯಕರ ಮನೆಗಳಲ್ಲಿ ಕಾಮಗಾರಿಗಳು ಆಗ್ತಾ ಇದೆ. ಒಡಿಪು ಜಿಲ್ಲೆದ ಮುಖ್ಯ ತಿರ್ಗಾಟದ ತಾಣ ಪಂಡ ಅವು ಸೈಂಟ್ ಮೇರೀಸ್ ಐಲ್ಯಾಂಡ್ ದಿನನಿತ್ಯ ಇಡೆಗೆ ಸಾರಗಟ್ಲೆ ಜನ ತಿರ್ಗಾಟದಕ್ಲು ತಿರ್ಗಾಟದ ಓಡಲಿಡು ಸೈಂಟ್ ಮೇರೀಸ್ ಕುದ್ರುಗು ಬದದು ಭೂಮಿಯಪ್ಪನ ಪೊರ್ಲುನು ಕಣ್ಣು ದಿಂಜ ಒಂದುಲ್ಲೇರು. ಒಡಿಪು ಜಿಲ್ಲೆದ ಮುಖ್ಯ ತಿರ್ಗಾಟದ ತಾಣ ಪಂಡ ಅವು ಸೈಂಟ್ ಮೇರೀಸ್ ಐಲ್ಯಾಂಡ್ ದಿನನಿತ್ಯ ಇಡೆಗೆ ಸಾರಗಟ್ಟೆ ಜನ ತಿರ್ಗಾಟದಕ್ಲು ತಿರ್ಗಾಟದ ಓಡಲಿಡು ಸೈಂಟ್ ಮೇರೀಸ್ ಕುದ್ರುಗು ಬತ್ತದು ಭೂಮಿಯಪ್ಪನ ಪೊರ್ಲುನು ಕಣ್ಣು ಜಿಂಜ ಒಂದುರ್ಲಿರ ಮಲ್ಪೆ ಸೀವಾಕ್ ಬೊಕ ಮಲ್ಪೆ ಕಡಲ ಬರಿಡ್ದು ಸೈಂಟ್ ಮೇರೀಸ್ ಐಲ್ಯಾಂಡ್ ಮುಟ್ಟ್ಯರೆ ಬೋಟುದ ವ್ಯವಸ್ಥೆಲ ಉಂಡು. ಆಂಡ ವರ್ಷಲ ಮರಿಯಲ ಸುರುವಾನಗ ಈ ಕುದ್ರುಗು ಬುಡ್ಪುನ ಅಕಿರಿಯಾಪುಂಡು ಅಂಚಾದ ಮಲ್ಪೆ ಬೀಚ್ ಬೊಕ ಮಲ್ಪೆ ಸೀವಾಕಡ್ದು ಪೋಪುನ ತಿರ್ಗಾಟ ಓಟದ ಕಾರ್ಯಲಿನ ಹಾರ್ಬರ್ ಕ್ರಾಫ್ಟ್ ನಿಯಮದಂಚ ಮೇ 14 ಸೆಪ್ಟೆಂಬರ್ 15 ಮುಟ ಉಂಟಾದಂಡ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡಿನ ನೆಲ್ಲ ಇತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.